ನನ್ನ ಹೆಸರು ರಾಧಾಕೃಷ್ಣ ಅಂತೇಳಿ. ಸುಮಾರು 7 ವರ್ಷಗಳಿಂದ ನಾನು ಈ ಪರಿಸರದ ಗಿಡ ಸಾಕುವ ಇದನ್ನು ಕೆಲಸವನ್ನು ಮಾಡ್ತಿದ್ದೀನಿ. ಇನ್ನು ಮೋದಿ ಸಾಧನೆ ಅಂದರೆ ಬಹುಶಃ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲೇ ಒಬ್ಬ ಉನ್ನತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಇವತ್ತು ಜಗತ್ತಿನ ಎಲ್ಲ ದೇಶದ ಜನಗಳು ಕೂಡ ಭಾರತತ್ತ ಕಣ್ಣು ಹಾಯಿಸಿ ನೋಡಲಿಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿಯವರು. ಇವರ ನೂರಾರು ಸಾಧನೆಗಳಿದ್ದಾವೆ. ಬಹುಶಃ ಅದೆಲ್ಲದನ್ನು ಹೇಳಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಅತಿ ಹೆಚ್ಚಾಗಿ ಹೇಳಬೇಕಂದ್ರೆ ಈಗ ಕೂಡ ಇಲ್ಲಿ ನಿಮ್ಮ ಕಣ್ಣೆದುರಿಗಿದೆ. ಈಗ ಮನೆಗೂ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಪ್ರತಿ ಮನೆಯಲ್ಲೂ ನಲ್ಲಿ ಕೊಟ್ಟು ಅವರಿಗೆ ಪ್ರತಿಯೊಂದು ಇದನ್ನು ಮಾಡ್ತಿದ್ದಾರೆ. ಒಂದೇ ಅಂಥೇಳಿ ಅಲ್ಲ, ನೂರಾರು ಸಾಧನೆಗಳಿದ್ದಾವೆ. ಬಟ್ ಅದನ್ನು ಎಷ್ಟು ಹೇಳುವಂಥ ಇದು ನನಗೂ ಕೂಡ ಇಲ್ಲ. ಜೊತೆಗೆ ಒಂದು ಕೆಳದರ್ಜೆಯ ಜನಗಳಿಗೆ ಕೂಡ ಅತಿ ಹೆಚ್ಚಿನ ಲಾಭ ಅವರ ಒಂದು ಸರ್ಕಾರದಿಂದ ಆಗ್ತಿದೆ ಇವತ್ತಿನ ದೇಶದಲ್ಲಿ. ಮತ್ತು ನಮ್ಮಂಥ ಒಂದು ಕೆಳದರ್ಜೆಯಲ್ಲಿ ಜನ ಇರ್ತಕ್ಕಂಥವ್ರು ಕೂಡ ಒಂದು ತಲೆ ಎತ್ತಿ ನಡೀತಕ್ಕಂಥ ಕೆಲಸ ಇವತ್ತು ಅವರಿಂದ ಆಗ್ತಾಯಿದೆ. ಹಿಂದೆಲ್ಲ ನಾವೆಲ್ಲ ಬಹುಶಃ ಯಾರ ಕಣ್ಣಿಗೂ ಕಾಣ್ತಿರ್ಲಿಲ್ಲ, ಅಥವಾ ನಮಗೇನು ಒಂದು ಸಾಧನೆ ಮಾಡಿದ್ರೆ ಅದಕ್ಕೇನು ಗುರುತಿಸುವಂಥ ಇದು ಇರಲಿಲ್ಲ. ಇವತ್ತು ಪ್ರತಿಯೊಂದು ಜನಾಂಗದ ಜನರನ್ನು ಕೂಡ ಗುರುತಿಸಿ ಅವರಿಗೆ ಕೊಡ್ತಕ್ಕಂಥ ಬೆಲೆಯನ್ನು ಈ ಒಂದು ಮೋದಿ ಸರ್ಕಾರ ಮಾಡ್ತಾಯಿದೆ. ಪ್ರತಿಯೊಂದು ಜನಾಂಗದವರಿಗೂ ಕೂಡ ಆ ಸರ್ಕಾರದಿಂದ ದೊರೆತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ತಿದ್ದಾರೆ. ಸೊ ಅದಕ್ಕೆ ನಾವೆಲ್ಲ ತುಂಬ ಚಿರಋಣಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಧನ್ಯವಾದಗಳು ಸರ್.